ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒತ್ತಾಯಪೂರ್ವಕವಾಗಿ ಮೊಬೈಲ್ ನಂಬರ್ಗಳನ್ನು ಕೇಳುವ ಮತಾಂಧ ಕಾಮುಕನ್ನ ಮೆಸೇಜ್ನ ಸ್ಕ್ರೀನ್ ಶಾಟ್ ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ. ಬೆಳ್ತಂಗಡಿ ತಾಲೂಕಿನ ದಿಡುಪೆಯ ಜೀಪ್ ಚಾಲಕನಾದ ಅಬುಬಕರ್ ಸಿದ್ದಿಕ್ ಅಲಿಯಾಸ್ ಮಿನಿ ಅಬ್ಬು ಎಂಬಾತ 10ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಅಪ್ರಾಪ್ತೆ ಹಿಂದೂ ಬಾಲಕಿಗೆ ಇನ್ಸ್ಟಾಗ್ರಾಂನಲ್ಲಿ ಮೊಬೈಲ್ ನಂಬರ್ ಕೊಡು ಎಂದು ಪೀಡಿಸುತ್ತಿರುವ ಮೆಸೇಜ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಮಾಜದಲ್ಲಿ ಕಾಮುಕರ ಮಾನಸಿಕ ಹಿಂಸೆಗೆ ಈಗಾಗಲೇ ಅದೆಷ್ಟೋ ಮುಗ್ಧ ಮನಸ್ಸುಗಳು ತಮ್ಮ ಜೀವವನ್ನ ಆತ್ಮಹತ್ಯೆಯ ಮೂಲಕ ಅಂತ್ಯವಾಗಿಸುತ್ತಿರುವಾಗ ಇಂತಹ ಕಾಮುಕರ ಉಪ್ಪಟಳ ಕಡಿಮೆ ಮಾಡಲು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇನ್ನೂ ಕೂಡ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದೇ ಇದ್ರೆ ಇಂತಹ ಘಟನೆಗಳು ಮರುಕಳಿಸುತ್ತಲೇ ಇರುವುದು ಸುಳ್ಳಲ್ಲ.